ಇತ್ತೀಚೆಗೆ ಹತ್ಯೆಯಾಗಿರುವ ಬಿಜೆಪಿ ಯುವ ನಾಯಕ ಬೆಳ್ಳಾರಿಯ ಪ್ರವೀಣ್ ನೆಟ್ಟಾರು ಅವರ ಕನಸಿನ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಶಿಲಾನ್ಯಾಸವನ್ನು ನೆರವೇರಿಸಿದರು. ಬುಧವಾರ ಬೆಳಗ್ಗೆ ಪ್ರವೀಣ್ ಕನಸಿನ ಮನೆಗೆ ಪ್ರವೀಣ್ ಸಮಾಧಿ ಬಳಿಯ ಜಾಗದಲ್ಲೇ 2700 ಚದರ ಅಡಿಯ ನೂತನ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಮನೆ ನಿರ್ಮಾಣದ ಜವಾಬ್ದಾರಿಯನ್ನ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಕಂಪನಿ ವಹಿಸಿಕೊಂಡಿದೆ. ಈ ವೇಳೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲು, ಈಗಾಗಲೇ ಪ್ರವೀಣ್ ಪತ್ನಿಗೆ ಡಿಸಿ ಕಚೇರಿಯಲ್ಲಿ ಕೆಲಸ ಸಿಕ್ಕಿದೆ. ಬಿಜೆಪಿಯಿಂದ, ಸರ್ಕಾರದಿಂದ ಹಾಗೂ ಯುವ ಮೋರ್ಚಾ ವತಿಯಿಂದ ಪರಿಹಾರ ಧನ ವಿತರಿಸಲಾಗಿದೆ. ಪ್ರವೀಣ್ ನಮ್ಮ ಒಂದೊಳ್ಳೆ ಕಾರ್ಯಕರ್ತ. ಅವನ ಕುಟುಂಬದ ಜೊತೆ ನಾವು ನಿಂತಿದ್ದೇವೆ. ಅವನ ಕೆಲಸಕ್ಕೆ ಮೌಲ್ಯ ಕಟ್ಟಲು ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಹಣ ಮುಖ್ಯ ಅಲ್ಲ. ಬಿಜೆಪಿ ಪಕ್ಷ ಕಾರ್ಯಕರ್ತನ ಕುಟುಂಬದ ಪರ ಯಾವತ್ತೂ ನಿಲ್ಲಲಿದೆ ಎಂದರು. ಪ್ರವೀಣ್ ನೆಟ್ಟಾರು ಹತ್ಯೆ ಕುರಿತಂತೆ ಈಗಾಗಲೇ ಎಲ್ಲರ ಬಂಧನ ಆಗಿದೆ. ಆರ್ಥಿಕ ಸಹಕಾರ ಕೊಟ್ಟವರಿಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸರಿಯಾದ ತನಿಖೆ ನಡೆಸುತ್ತಿದೆ. ಇದರ ಹಿಂದೆ ಇರುವ ಎಲ್ಲಾ ಶಕ್ತಿಗಳನ್ನು ಬಂಧಿಸುವ ಕೆಲಸ ಆಗುತ್ತಿದೆ. ಪ್ರಮುಖ ಆರೋಪಿಗಳು ಜೈಲಿನ ಒಳಗಿದ್ದಾರೆ. ಆರ್ಥಿಕ, ವಾಹನ ಕೊಟ್ಟವರು, ಮಾನಸಿಕವಾಗಿ ಆರೋಪಿಗಳ ಜೊತೆ ನಿಂತವರನ್ನು ಬಿಡುವುದಿಲ್ಲ. ಎನ್ಐಎ ತಪ್ಪಿಸಿಕೊಂಡವರ ಪತ್ತೆಗೆ ಬಹುಮಾನ ಘೋಷಿಸಿದೆ ಎಂದರು. ನಮ್ಮ ಯುವ ಮೋರ್ಚಾದ ನಮ್ಮ ಪಾರ್ಟಿಯ ಯುವ ಮೋರ್ಚಾದ ಜಿಲ್ಲೆಯ ಜವಾಬ್ದಾರಿ ಇರತಕ್ಕಂಥ ಪ್ರವೀಣ್ ನೆಟ್ಟಾರ್ ಅವನನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಹತ್ಯೆ ಮಾಡಿದ್ದಾವೆ. ಹತ್ಯೆಯ ಸಂದರ್ಭದಲ್ಲಿ ಆ ಮನೆಯವರ ನೋವಿನ ಜೊತೆ ನಾವಿದ್ದೇವೆ ಅಂತ ಹೇಳುವಂಥದ್ದನ್ನು ಪಾರ್ಟಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದೆ. ಪ್ರವೀಣನಿಗೊಂದು ಕನಸಿತ್ತು, ತನ್ನ ಊರಿನಲ್ಲಿ ತನ್ನ ಮನೆ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಒದ್ದಾಟವನ್ನು ಮಾಡ್ತಿದ್ದ. ತನ್ನ ಬಹುಕಾಲ ಸಮಯವನ್ನು ನಮ್ಮ ಪಾರ್ಟಿಗೆ, ಸಮಾಜಕ್ಕೆ ಕೊಡ್ತಿದ್ದ. ಹಾಗಾಗಿ ಅವನ ನಿರೀಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿಯ ನಿಲುವಾಗಿತ್ತು. ಹತ್ಯೆಯ ದಿವಸ ಪರಿವಾರದ ಹಿರಿಯರು ಬಂದು ಅವನ ಮನೆ ಜೊತೆ ನಾವು ನಿಲ್ತೇವೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದರು. ಆ ಪ್ರಕಾರ ಪಾರ್ಟಿ ಅವನ ಕುಟುಂಬಕ್ಕೆ ಸಹಾಯವಾಗಿ ಸರ್ಕಾರದಿಂದ 25 ಲಕ್ಷ ರೂಪಾಯಿನ ಪಾರ್ಟಿ ಹೆಸರಲ್ಲಿ ಮತ್ತು ಅವ ದುಡಿದಿರುವ ಯುವ ಮೋರ್ಚಾದ ಹೆಸರಲ್ಲಿ 15 ಲಕ್ಷ, ಸುಮಾರು 65 ಲಕ್ಷ ರೂಪಾಯಿಗಳನ್ನು ನಾವು ಪಾರ್ಟಿ ಕಡೆಯಿಂದ, ಸರ್ಕಾರ ಮತ್ತು ಪಾರ್ಟಿ ಕಡೆಯಿಂದ ಕೊಟ್ಟಿದ್ದೆವು. ಆನಂತರ ಬೇರೆ ಬೇರೆ ದಾನಿಗಳು ಅವನ ಪ್ರೀತಿ ಇರತಕ್ಕಂಥ ಎಲ್ಲ ಜನ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರವನ್ನು ನಾನು ಸ್ಮರಿಸ್ತೇನೆ. ಇವತ್ತು ನಾವು ನುಡಿದಂತೆ ಅವನ ಹೆಂಡತಿಗೆ ನಾವು ಕೆಲಸ ಕೊಡಬೇಕಿತ್ತು. ಅದನ್ನು ಕೊಡಿಸುವ ಕೆಲಸವನ್ನು ಇವತ್ತು ಸರ್ಕಾರದ ಕಡೆಯಿಂದ ಅಂಗಾರರ ಪ್ರಯತ್ನದಿಂದ ನಾವು ಮಾಡಿದ್ದೇವೆ. ಹಾಗಾಗಿ ಅವನು ಮನೆಯ ಅವೇನು ದುಡಿದು ಸಂಪಾದನೆ ಮಾಡ್ತಿದ್ದ ಅದಕ್ಕೆ ವ್ಯವಸ್ಥೆ, ಅವನ ಹೆಂಡತಿ ಅತಂತ್ರಳಾಗಬಾರ್ದು ಅಂತ ಹೇಳೋ ಕಾರಣಕ್ಕೋಸ್ಕರ ಉದ್ಯೋಗ, ಮೂರನೇದು ಉಳಿದಿರುವಂಥದ್ದು ಅವನಿಗೆ ಗೃಹ ನಿರ್ಮಾಣದ ಕೆಲಸವನ್ನು. ಮತ್ತು ಅವರ ಮನೆಯವರ ಹತ್ರ ಮಾತನಾಡಿ ಎಲ್ಲರನ್ನು ಅವರೇ ಹೇಳಿದ ಪ್ರಕಾರ, ಅವ್ರು ಕೊಟ್ಟಿರುವಂಥ ನಕ್ಷೆಯ ಪ್ರಕಾರ, ಅವೇನು ಕನಸ್ಕೊಂಡಿದ್ದು ಆ ನಕ್ಷೆಯ ಪ್ರಕಾರ ಈ ಜಾಗದಲ್ಲಿ 2000 ಸುಮಾರು ಹತ್ತಿರ 700 ಸ್ಕ್ವೇರ್ ಫೀಟ್ಗಳು ಬರ್ತದೆ. ಅಷ್ಟು ದೊಡ್ಡ ಮನೆಯನ್ನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡಿಸಿಕೊಡುವ ಸಂಕಲ್ಪವನ್ನು ಮಾಡಿ ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಮನೆಯ ಗುದ್ದಲಿ ಪೂಜೆ ಬಳಿಕ ಪ್ರವೀಣ್ ಪತ್ನಿ ನೂತನ ಮಾತನಾಡಿ, ಸಂಸದರು, ಸಚಿವರು ಮತ್ತು ಬಿಜೆಪಿ ಮುಖಂಡರು ಪ್ರವೀಣ್ ಕನಸಿಗೆ ಹೆಜ್ಜೆ ಇಟ್ಟಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರು ಕನಸಿನ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ಮನೆಯವರ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳು. ಆರೋಪಿಗಳನ್ನು ಹಿಡಿಯುವಲ್ಲೂ ಸಹಕಾರ ಮುಂದೆಯೂ ಸಿಗಲಿ. ಇನ್ನೂ 6 ಜನರ ಪತ್ತೆಯಾಗಬೇಕು. ಅವರನ್ನು ಹಿಡಿಯಲು ಎಲ್ಲರೂ ಸಹಕರಿಸಲಿ ಎಂದು ಮನವಿ ಮಾಡಿದರು. ಸಂಸದರು, ಸಚಿವರು ಮತ್ತು ನಮ್ಮ ಕ್ಷೇತ್ರದ ಇತರ ಪಕ್ಷದ ಮುಖಂಡರು ಅವತ್ತು ಪ್ರವೀಣ್ ಹತ್ಯೆಯಾದಾಗ ಅವರ ಕನಸು ಮನೆ ಕಟ್ಟುವುದೊಂದಿತ್ತು. ಆ ಕನಸನ್ನು ನನಸು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತೆಲ್ಲರೂ ಇಲ್ಲಿ ಬಂದು, ಸಚಿವರು, ಸಂಸದರು, ಎಲ್ಲರೂ, ಪಕ್ಷದ ರಾಜ್ಯಾಧ್ಯಕ್ಷರು ಎಲ್ಲರೂ ಜೊತೆಗೂಡಿ ಪ್ರವೀಣ್ ಅವರ ಕನಸಿಗೆ ಮೊದಲ ಹೆಜ್ಜೆಯನ್ನು ಇಟ್ಟೋಗಿದ್ದಾರೆ. ನಮ್ಮ ಮನೆಯವರ ಪರವಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಹಾಗೆ ಭಾಜಪದ ನಮ್ಮ ಸ್ಥಳೀಯ ಮುಖಂಡರು ಅವರ ಜೊತೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಅವರ ಜೊತೆಗಿದ್ದು ಈ ಕಾರ್ಯಕ್ಕೆ ಅವರ ಜೊತೆಗೆ ನಿಂತು ಈ ಮನೆಯನ್ನು ಮುನ್ನಡೆಸಲಿಕ್ಕೋಸ್ಕರ ಅವರ ಜೊತೆ ನಮ್ಮ ಊರಿನವರು, ಪಂಚಾಯತ್ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್, ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರು ಅವರ ಜೊತೆಗಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಮನೆಯವರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ.
ಆರೋಪಿಗಳನ್ನು ಹಿಡಿಯುವಲ್ಲಿಯೂ ಇಷ್ಟೇ ಸಹಕಾರ ಇನ್ನು ಮುಂದೆಯೂ ನೀಡಲಿ. 6 ಜನ ಇನ್ನೂ ಸಿಗಲಿಕ್ಕೆ ಬಾಕಿ ಇದ್ದಾರೆ, ಅವರನ್ನು ಹಿಡಿಯುವಂತಾಗಲಿ. ಅವರನ್ನು ಹಿಡಿಯುವಲ್ಲಿಯೂ ಈ ಎಲ್ಲರ ಪ್ರಯತ್ನ ಇರಲಿ ಅಂತ ಹೇಳೋದು ನಮ್ಮ ಮನೆಯವರ ಅಭಿಪ್ರಾಯ. ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ, ಎಸ್ ಅಂಗಾರ, ಶಾಸಕ ಸಂಜೀವ ಮಠಂದೂರು, ಬಿರ್ವೇರ್ ಕುಡ್ಲ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಬಳ್ಳಾಲ್ಬಾಗ್, ಮುಗ್ರೋಡಿ ಕನ್ಸ್ಟ್ರಕ್ಷನ್ನ ಮಾಲಕರಾದ ಸುಧಾಕರ ಶೆಟ್ಟಿ ಮುಗ್ರೋಡಿ, ದಿವಂಗತ ಪ್ರವೀಣ್ ಹೆತ್ತವರು ಹಾಗೂ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು.